ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಮ್ಮಮ್ಮ ಊರಿಗೆ ಬಂದಿದ್ದೆ, ಟೌನಲ್ಲಿ. ಸೊ ಹಾಗೆ ನಮ್ಮ ಅಕ್ಕ ಮಗ ಇದ್ದಾನೆ, ಮಾತಾಡ್ತಾನೆ ಬನ್ನಿ. ಇವಾಗ ಸಿಕ್ಕಿದ್ದಾನೆ, ಸ್ಕೂಲ್ಗೆ ಹೋಗ್ತಾ ಇರ್ತಾನೆ. ನಾನು ಬಂದಾಗೆಲ್ಲ ಜಾಸ್ತಿ ಇರೋದಿಲ್ಲ. ಏನು ಓದ್ತಾ ಇರೋ ಚಿನ್ನ? 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಯಾವ ಸ್ಕೂಲ್? ಹೌದಾ, ಚೆನ್ನಾಗಿ ಓದ್ತಾ ಇದೆಯಾ? ತಲೆ ಮಾಡ್ಕೊಂಡು ಬರ್ತಾ ಇದೆಯಾ? ಚೆನ್ನಾಗಿ ಓದ್ತಾ ಇದ್ದೀನಿ. ಟೀಟೈಮ್ ಮಾಡಲ್ಲ ಅದನ್ನ ಹತ್ಕೊಂಡು ಹೋಗ್ತೀಯ ಸ್ಕೂಲ್ಗೆ? ಹತ್ಕೊಂಡೋಗ ಸೀನೇ ಇಲ್ಲ ಫ್ರೆಂಡ್ಸ್. ಅವ್ನು ವಿಡಿಯೋಗೆ ಹಂಗೆ ಹೇಳ್ತಾನೆ, ಅಳಲ್ಲ ಪಾಪ. ಹೋಗ್ತಾನೆ ನೀಟಾಗಿ, ಸ್ವಲ್ಪ ಟೈಮೇ ಇರಲ್ಲ ಅವ್ನಿಗೆ. ಬೆಳಗ್ಗೆ ಹೋಗ್ತಾನೆ, ರಾತ್ರಿಗೆ ಬರ್ತಾನೆ ಟ್ಯೂಷನ್ ಮುಗಿಸ್ಕೊಂಡು. ಇವಾಗೆ ಮಧ್ಯಾಹ್ನ ಸಿಕ್ಕಿರೋದು ನಾನು. ಬೆಳಗ್ಗೆ ಬಂದ್ರು ಸಂಡೇ ಸಹ ಇಲ್ಲ ಪಾಪ, ನೀವು ಅವ್ನಿಗೆ. ಎಕ್ಸಾಮ್ ಹತ್ರ ಬರ್ತಾ ಇದ್ದೆ ಫ್ರೆಂಡ್ಸ್, ಅದಕ್ಕೆ ಫ್ರೆಂಡ್ಸ್ ಹಂಗೆ ಮಾಮೂಲಿ ಏನು ಮಾಡ್ತಾ ಇದ್ವಿ ಅದಾ. ಸೊ ನಮ್ಮೂರಲ್ಲಿ ಅಲ್ಲೇ 3 ಮನೆ ಇದ್ದೆ, ಅತ್ತೆ, ಅಕ್ಕ ಮತ್ತು ಅಮ್ಮ ಮನೆ. ಹಾಗೆ ಅತ್ತೆ ಮನೇಲಿ ಹುಡುಗರೆಲ್ಲ ಡ್ಯಾನ್ಸ್ ಆಡ್ತಿದ್ರು. ಅತ್ತೆ ಮಕ್ಳ ಜೊತೆ ತುಂಬ ಚೆನ್ನಾಗಿರ್ತಾರೆ ಅವರು, ಹುಡುಗರ ಥರ. ಹಾಗೆ ಅಲ್ವ, ನೀವು ನೋಡ್ತಾ ವಿಡಿಯೋ ಮಾಡ್ಕೊತಿದ್ದೆ. ನಮ್ಮ ಮಗುನಲ್ಲೇ ಬಿಟ್ಟು ಬಂದಿದ್ನಲ್ಲ, ಅದಕ್ಕೆ ನೋಡ್ಕೊಂಬರಕ್ಕೆ ಹೋಗಿದ್ದೆ. ತಾನ್ವಿ ಈ ಕಡೆ ತಿರ್ಗೋ, ಆಡ ಚಿನ್ನ. ಹೆಂಗೆ ಕೈಯಾಗ ಸ್ಟೆಪ್ ಹಾಕೋದು? ಹಂಗಲ್ಲ. ಆ್ಯಕ್ಚುಲಿ ಅವ್ರಿಗೇನು ಡ್ಯಾನ್ಸ್ ಆಡೋಕ್ಕೆ ಬರಲ್ಲ. ಅವ್ರಿಗೇನೋ ಖುಷಿ, ಒಂದು ಸಾಂಗ್ ಬಂದರೆ ಈಗ ಮಲಗಿದ್ರು ಸಹ ಹಂಗೆ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಹಾಗಾಗಿ ಇವ್ರು ಸುಮ್ಮನೆ ಟೈಮ್ ಪಾಸ್ ಮಾಡ್ತಿರ್ತಾರೆ ಹುಡುಗರು ಡ್ಯಾನ್ಸ್ ಆಡ್ತಿದ್ರೆ. ಹಂಗೆ ಈಗ ಅಕ್ಕ ಮನೆಗೆ ಬಂದಿದ್ದೆ, ಅವ್ರು ಚಿಕನ್ ತಂದಿಟ್ಟಿದ್ರು. ಆಗ ಕಬಾಬ್ ಮಾಡ್ತೀನಿ ನಾನೇ ಅಂತ ಕೇಳಿದೆ. ಎಲ್ಲ ನಾನೇ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಈಗ ಕಬಾಬ್ ಹಾಕಿ ಚಿಕನ್ ಹಾಕಿದ್ದೀನಿ. ಈಗ ಮೈದಾ ಹಸಿಟ್ಟು ಹಾಗೆ ಕಾರ್ನ್ ಫ್ಲೋರ್ ಹಾಕ್ಕೊಂಡಿದ್ದೀನಿ 2 ಸ್ಪೂನು. ಹಾಗೆ 1 ಪ್ಯಾಕ್ ಫುಲ್ಲು ಕಬಾಬ್ ಪೌಡರು ಮತ್ತು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಮಾಮೂಲಿ ನಾನು ಆಲ್ರೆಡಿ ನನ್ನ ರೆಸಿಪಿಯಲ್ಲಿ ತೋರಿಸಿದ್ದೀನಿ, ಬಟ್ ಮಾಡೋದನ್ನ ಹಾಗೆ ಹಾಕಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ. ಸೊ 1 ಪ್ಯಾಕ್ ಫುಲ್ಲು ಹಾಕ್ತಾಯಿದ್ದೀನಿ. ಅದರಲ್ಲಿ ಸ್ವಲ್ಪನೇ ಇರುತ್ತೆ, ಒಂದು 50 ಗ್ರಾಮ್ ಇರುತ್ತೆ, 25 ಗ್ರಾಮ್ ಇರುತ್ತೆ ಗೊತ್ತಿಲ್ಲ. ಅದರಲ್ಲಿ ಅದು ಫುಲ್ಲು ಹಾಕಿದ್ದೀನಿ, 1 kg ಚಿಕನ್ ಆಗಿರೋದ್ರಿಂದ. ಉಪ್ಪು 1 ಸ್ಪೂನು, ಖಾರದ ಪುಡಿ, ನನ್ನ ಮಗನೂ ನಮ್ಮ ಅಕ್ಕನ ಮಗ ಹೇಗೆ ಮಾತಾಡ್ತಾವ್ರು ನೋಡಿ, ವಿಡಿಯೋ ಮಾಡೋದು ನೋಡಿ. ಅವರೇ ಓನಾಗಿ ಏನೇನು ಮಾತಾಡಿ ಹೇಳ್ತಾವ್ರೆ. ಏನು ಅಂತ ಹೇಳಿ ಉಪ್ಪು ಹಾಕಿದ್ದೀನಿ. ಇವಾಗ ಉಪ್ಪು ಹಾಕಿದ್ದಾರೆ, ಮತ್ತೆ ಪುದೀನ ಹಾಕ್ತಾ ಇದ್ದೀರಿ. ಕೊತ್ತಂಬರಿ ಸೊಪ್ಪು, ಪುದೀನ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೊಬೇಕಾಗಿದೆ. ಮೊಟ್ಟೆ ಇವಾಗ ಮೊಟ್ಟೆ ನಾನು ಹೊಡಿಬೇಕು ಅಂತ ವಿನಂತಿ. ಇಟ್ಕೊಳಕ ಮೊಟ್ಟೆ ಹೊಡಿ ಆಸೆ ಇದೆ, ಅದಕ್ಕೆ ಈಸ್ಕೊಂಡಿದ್ದು. ಇಲ್ಲಾಂದ್ರೆ ಈಸ್ಕೊಂತಾನೆ. ಜೋರಾಗಿ ಮಾತಾಡ್ಬೇಕು, ಕೇಳಿಸಲ್ಲ. ತೆಗಿತಾನ್ವಿ, ಕೈ ತೆಗಿ, ಹಂಗೆ ಇಕ್ಕೋಬಾರ್ದು, ಕೈ ತೆಗಿ. ಹಂಗೆ ನಾನು ಹಾಕೋದು ಮಿಕ್ಸ್ ಮಾಡಬೇಕಾಗಿದೆ. ಕಬ್ಬು ಏನಕ್ಕೆ ಮಗನೆ? ಚಿನ್ನ ಮುಟ್ಬೇಡ. ಪುಡಿ ಮಿಕ್ಸ್ ಮಾಡ. ಇವಾಗ ಮಿಕ್ಸ್ ಮಾಡ ಟೈಮ್ ಆಗಿದೆ ಫ್ರೆಂಡ್ಸ್. ನೋಡಿ, ವಿಡಿಯೋ ಮಾಡ್ತಾ ಇರೋದಕ್ಕೆ ಎಲ್ಲದಕ್ಕೂ ಫ್ರೆಂಡ್ಸ್ ಅಂತ ನೀಟಾಗಿ ಹೇಳ್ತಾ ಇದ್ದಾನ ಅವನು. ಏನ್ ಮಾಡ್ತಾ ಇದೀಯಾ? ನೋಡಿ ಇಲ್ಲಿ ಫ್ರಿಡ್ಜಲ್ಲಿ ಇಕ್ಕನ ಬಿಡು. ಸ್ವಲ್ಪ ಅಕ್ಕಿ ಹಸಿ ತೆಗೆದು
ಎಲ್ಲೈತೆ ಈ ಪಾತ್ರೆ ಹುಷಾರು. ಒಂದು ಸ್ಪೂನ್ ಹಾಕು ಸಾಕು. ಇಷ್ಟು ಸಾಕಾಗಲ್ಲ, ಕಾರ್ನ್ಫ್ಲೋರ್ ಇಲ್ಲಲ್ಲ, ಅದೊಂದು ಪೌಡ್ರು ಸಾಕಾಗಲ್ಲ ಅದು. ಆ ಕೈಯಲ್ಲಿ ಬೇಡ, ಕೈಯಲ್ಲಿ ಹಾಕೊಂತೀನಿ ಸ್ಪೂನಲ್ಲಿ ಬೇಡ ಅಮ್ಮ, ಅಷ್ಟೊಂದು ಬೇಡ, ಅರ್ಧ ಇನ್ನೊಂಚೂರು ಹಾಂ ಬಿಡು, ಬೇಡ ಮಮ್ಮಿ. ಜಾಸ್ತಿಯಾ ನೋಡೋಣ. ಖಾರ ಸ್ವಲ್ಪ ಚಿನ್ನು ಚಾಕು ಇಸ್ಕೊಂಡಿತ್ತು, ಫ್ರಿಜ್ಜಲ್ಲಿ ಇಟ್ಬಿಡು, ಕ್ಯಾಪ್ ಇದು ಮಾಡಿ ಎಲ್ಲ ಐತಿ. ಈಗ ಕಬಾಬ್ ನೆನೆಯೋಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ, ಹಾಗಾಗಿ ಸುಮ್ಮನೆ ಕೂತಿದ್ವಿ ಸ್ವಲ್ಪ ಹೊತ್ತು ಕಬಾಬ್ ಮಾಡೋರ್ಗು. ಮಕ್ಳು ನೋಡಿ ಆಚೆ ಸಾಂಗ್ ಹಾಕೊಂಡು ಡ್ಯಾನ್ಸ್ ಆಡ್ತಾ ಅವ್ರೆ. ಬರೀ ಇದೆ ಮಕ್ಳು, ಎಲ್ಲರೂ ಮ್ಯೂಸಿಕ್ ಹಾಕೋದು, ಡ್ಯಾನ್ಸ್ ಅಷ್ಟೇನೆ. ಅವಳು ಇರಲ್ಲ ಹೇಳಕ್ಕಾಳು. ಎಲ್ಲಿ ಕಲ್ತ್ಕೊಂಡ್ರಲ್ಲ ಡ್ಯಾನ್ಸ್ಗಳು? ಹಿಂಗಾಡ್ತಿದ್ದೀರಾ ಇವತ್ತು ತಿಂದು ಜಾಸ್ತಿ ಆಗೈತೆ. ಅದೋಡ ಅವಳು ತಿಂದೆಲ್ಲ ಜಾಸ್ತಿ ಆಗೈತೆ ಅಲ್ಲೇನಾ? ಚಿಕನ್ ಎಲ್ಲ ತಿಂದು ಜಾಸ್ತಿ ಆಗೈತೆ. ಅವಳು ಸೈಲೆಂಟಾಗಿ ಆಡ್ತಾ ಇರೋದಷ್ಟೇ. ಆಕ್ಚುಲಿ ನಮ್ಮಪ್ಪ ಯಾವಾಗೋ ಗದ್ರಿದ್ರೆ ಅವಳು ಅದನ್ನೇನೆ ಎಷ್ಟು ದಿವಸನಾಗ್ಲಿ ಯಾರು ಬೈದಿದ್ದು ಅಂದ್ರೆ ನಮ್ಮಪ್ಪ ಮೇಲೆ ಹೇಳ್ತಾಳೆ. ಅದಕ್ಕೆ ಅವ್ರು ಕೇಳ್ತಿದ್ರದು. ಒಂದ್ ಹಾಡ್ ನೆಟ್ಟುಗ್ ಆಡಲ್ಲಪ್ಪ, 16 ಆಡಿಕೊಂತೀರಾ. ಅವಳು ನೋಡು ಆಡಾಕು ಅಂತ ಎಳಿತಾ ಇರೋದು ಅವ್ನು. ನೋಡಿ ಇವನು ಡ್ಯಾನ್ಸ್ ಸ್ಟೆಪ್ ಎಲ್ಲ ಚೆನ್ನಾಗಿ ಆಡ್ತಾನೆ. ಇವನಿಗೆ ಇಂಟ್ರೆಸ್ಟ್ ಇದೆ ಡ್ಯಾನ್ಸ್ ಎಲ್ಲ. ಬಟ್ ಸ್ಕೂಲ್ಗೆ ಹೋಗಿ ಬರೋಷ್ಟಕ್ಕೆ ಟೈಮ್ ಆಗೋಗುತ್ತೆ. ನಾನು ಡ್ಯಾನ್ಸ್ ಸ್ಕೂಲ್ಗೆ ಹೋಗೋದು ಇವಾಗ, ಅದಕ್ಕೆ ಹೋಗ್ತಾನೆ ಇಲ್ಲ ಪಾಪ. ಓಕೆ, ನಾನು ಕಬಾಬ್ ರೆಡಿ ಮಾಡಿದ್ದೆ. ಅಕ್ಕನೇ ಕಬಾಬ್ ಎಲ್ಲ ತೇರಿಸ್ತಿದ್ರು, ಹುಡುಗರಿಗೆಲ್ಲ ಹಾಕ್ಕೊಟ್ಟು ನಾನು ತಿನ್ನಿಸ್ತಾ ನಾನು ಹಾಗೆ ಊಟ ಮಾಡ್ತಿದ್ದೆ. ಬಿರಿಯಾನಿನ ಮಾಡಿದರು. ಈಗ ಊಟ ಮಾಡ್ಕೊಂಡು ಮಕ್ಕಳನ್ನ ನೋಡಿ ನಾನು ಊರಿಗೆ ವಾಪಸ್ ಬಂದೆ. ನಮಗೆ ಬರಬೇಕಾದ್ರೆ ಆನ್ ದಿ ವೇಲಿ ಒಂದು ಸ್ಮಾಲ್ ವಾಟರ್ ಫಾಲ್ ಥರ, ಅಂದರೆ ಇಲ್ಲ ಹೈವೇಲಿ ಎಲ್ಲ ಹೋಗ್ತಾ ಬರ್ತಾರೆ ನೀರು ಹರಿಯೋದಕ್ಕೆ. ಸೊ ಅವ್ರು ಹೋಗ್ತಾನೆ ಇರ್ತಾರೆ ನೋಡ್ಕೊಂಬರೋದಕ್ಕೆ. ನೋಡಿ ಆ ಥರ ನೀರು ವೆಹಿಕಲ್ ಅಡ್ಡ ಬಂದುಬಿಡ್ತು. ಸೊ ಈಗ ಮನೆಗೆ ಬಂದೆ. ಹಾಗೆ ಒಂದು ವಿಸಿಟ್, ನಾನು ಹೂವಿನ ಗಿಡದ ಹತ್ರ ಹೋಗಬೇಕಲ್ಲ, ಹೋಗ್ತಾ ಇದ್ದೆ ಎಲ್ಲ ಹೇಗಾಗಿದೆ ಅಂತ. ಇರಲ್ವಲ್ಲ ನಾನು. ಹಾಗೆ ಒಂದೊಂದು ಟೈಮ್ ನಮ್ಮ ಬರೋಷ್ಟರಲ್ಲಿ ಹೂವಿನ ಗಿಡ ಎಲ್ಲ ಮುರಿದಾಕಿರ್ತಾರೆ ಯಾರೋ ಹೂವು ಕಿತ್ಕೊಳ್ಳೋದು. ಆವಾಗೆಲ್ಲ ನೋಡಿ ಹೂವು ಜಾಸ್ತಿ ಬಿಟ್ಟಿದ್ದೆ. ಇವಂತೂ ತುಂಬ ಬಿಟ್ಟಿದೆ. ಡಾಲಿಯಾ ಫ್ಲವರ್ ಅಂತೂ ಫುಲ್ ತೋಟ ಹೋಗ್ಬಿಟ್ಟಿದೆ, ಅಷ್ಟು ಹೂವು ಬಿಟ್ಟಿದೆ. ಮಳೆ ಬೇರೆ ಜಾಸ್ತಿ ಆಗಿದೆ. ಅಲ್ಲಿ ನಾನು ಬರ್ಬೇಕಾದ್ರೆ ಆಂದಿವೆಲ್ಲಂತೂ ಪಾಪ ರೋಸ್ ತೋಟ ಎಲ್ಲ ಮುಳುಗೋಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮೀ.